ವ್ಯಕ್ತಿಯ ಮೂಲಭೂತ ಅವಶ್ಯಕತೆಗಳಲ್ಲಿ ಸಂಪರ್ಕ ರಸ್ತೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ರಸ್ತೆ ಇಲ್ಲದ ಕಡೆ ರಸ್ತೆಗಾಗಿ ಹೋರಾಟಗಳಾದರೆ, ರಸ್ತೆ ಇರುವ ಕಡೆ ರಸ್ತೆ ದುರಸ್ತಿಗಾಗಿ ಪ್ರತಿಭಟನೆಗಳು ನಡೆಯುತ್ತಿವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗೋಳಿತ್ತಡಿಯಿಂದ ಏಣಿತಡ್ಕ ಸಂಪರ್ಕಿಸುವ ರಸ್ತೆಯೂ ಇದೆ, ಅಭಿವೃದ್ಧಿಯೂ ಆಗಿದೆ. ಆದರೆ ರಸ್ತೆಯ ಅಭಿವೃದ್ಧಿ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ ಪರಿಣಾಮ ಈ ಭಾಗದ ಜನರಿಗೆ ರಸ್ತೆಯೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಾಣಗೊಂಡಿದೆ. ರಸ್ತೆಗೆ ಹಾಕಿದ ಜಲ್ಲಿಗಳಿಗೆ ಸಿಲುಕಿ ನಿಯಂತ್ರಣ ಕಳೆದುಕೊಂಡ ವಾಹನಗಳು ಇಂದು ರಸ್ತೆ ಬದಿ ಚರಂಡಿಗೋ ತೋಟಗಳಿಗೋ ನುಗ್ಗುವಂತಹ ಪರಿಸ್ಥಿತಿಯಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಯ್ಲಾ ಗ್ರಾಮದ ಗೋಳಿತ್ತಡಿ ಏಣಿತಡ್ಕ ಸಂಪರ್ಕಿಸುವ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರ ಗೋಳು. ಈ ರಸ್ತೆ ಸಂಪೂರ್ಣ ದುರಸ್ತಿಯಲ್ಲಿದ್ದ ಕಾರಣ 1.47 ಕಿಲೋಮೀಟರ್ ರಸ್ತೆಯನ್ನ ಸುಮಾರು 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗಿತ್ತು. ಈ ಕಾರಣಕ್ಕಾಗಿ ಇದ್ದ ರಸ್ತೆಯನ್ನ ಅಗೆದು ಮಣ್ಣು ಹಾಕಿ ಜಲ್ಲಿ ಹಾಕಿದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ಡಾಮರ್ ಹಾಕುವ ಕಾರ್ಯವನ್ನೇ ಮರೆತಂತಿದೆ. ರಸ್ತೆಗೆ ಜಲ್ಲಿ ಸುರಿದು 3 ತಿಂಗಳು ಕಳೆದರೂ ಡಾಮರ್ ಹಾಕದ ಪರಿಣಾಮ ಇದೀಗ ಜಲ್ಲಿಗಳು ಮೇಲೆ ಬಂದು ಸವಾರರಿಗೆ ಭಾರಿ ತೊಂದರೆಯನ್ನ ನೀಡುತ್ತಿದೆ. ದ್ವಿಚಕ್ರ ವಾಹನಗಳು ಸೇರಿದಂತೆ ಯಾವ ವಾಹನಗಳು ಈ ರಸ್ತೆಯಲ್ಲಿ ಸಲೀಸಾಗಿ ಸಂಚರಿಸಲು ಸಾಧ್ಯವಿಲ್ಲ. ಈ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡೇ ಸಂಚರಿಸಬೇಕಾದ ಅನಿವಾರ್ಯತೆಯೂ ಇದೆ. ಅಲ್ಲದೆ ಘನ ವಾಹನಗಳು ಸಂಚರಿಸುವ ವೇಳೆಯಲ್ಲಿ ಜಲ್ಲಿಕಲ್ಲುಗಳು ಇತರ ವಾಹನಗಳ ಮೇಲೆ ಬೀಳುವ ನಿಯಂತ್ರಣ ಸಿಗದೆ ವಾಹನಗಳು ರಸ್ತೆ ಬದಿಯ ಚರಂಡಿಗೆ ಉರುಳುವ, ರಸ್ತೆಯ ಬದಿಯಲ್ಲಿ ತೋಟಗಳಿಗೆ ನುಗ್ಗುವಂತಹ ಘಟನೆಗಳು ಇದೀಗ ಇಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಬೇಜವಾಬ್ದಾರಿ ಉತ್ತರವನ್ನ ನೀಡುತ್ತಿದ್ದು, ಇದೀಗ ಗ್ರಾಮದ ಜನ ಪ್ರತಿಭಟನೆಗೂ ಸಿದ್ಧತೆ ನಡೆಸಿದ್ದಾರೆ. ಗೋಳಿತ್ತಡಿಯಿಂದ ಏಣಿತಡ್ಕ ರಸ್ತೆಯಲ್ಲಿ ಬರುವಂಥ ಸುಮಾರು 1.47 ಕಿಲೋಮೀಟರ್ ರಸ್ತೆಯನ್ನು ರಾಜ್ಯ ಸರ್ಕಾರವು ಸುಮಾರು 49 ಲಕ್ಷ ರೂಪಾಯಿ ಅನುದಾನದಲ್ಲಿ ಈಗ ಡಾಮರೀಕರಣ ಕಾರ್ಯವನ್ನು ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ಕಾಗಿ ಮಣ್ಣು ಅಗೆದು ಮತ್ತು ಜಲ್ಲಿ ಹಾಕಿ ಸುಮಾರು 3 ತಿಂಗಳಾಗ್ತಾ ಬಂತು. ಈವರೆಗೆ ಇದನ್ನು ಡಾಮರೀಕರಣ ಮಾಡುವ ಕೆಲಸವನ್ನು ಮಾಡ್ತಾ ಇಲ್ಲ. ಸಂಬಂಧಪಟ್ಟವರಲ್ಲಿ ಕೇಳಿದರೆ ಇವತ್ತು ಆಗ್ತದೆ, ನಾಳೆ ಆಗ್ತದೆ, ನಾಡ್ದಾಗ್ತದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕೇವಲ ರಾಜಕೀಯ ಕಾರಣಕ್ಕಾಗಿ 2 ಬಾರಿ ಇಲ್ಲಿ ಗುದ್ದಲಿ ಪೂಜೆ ನಡೆಸಿದ್ರು. ಡಾಮರೀಕರಣವನ್ನು ಒಂದು ಸಮರ್ಪಕ ಒಂದು ಸಂದರ್ಭದಲ್ಲಿ ಮಾಡಿ ಮುಗಿಸದೇ ಇರುವಂಥದ್ದು ಈ ಭಾಗದ ಜನರಿಗೆ ಆಕ್ರೋಶವನ್ನು ಉಂಟು ಮಾಡಿದೆ. ಭಾಳಷ್ಟು ತೊಂದರೆಗಳಾಗ್ತಾಯಿವೆ. ದೊಡ್ಡ ದೊಡ್ಡ ಲಾರಿಗಳು ಹೋಗುವಂಥ ಸಂದರ್ಭದಲ್ಲಿ ಸಣ್ಣ ವೆಹಿಕಲ್ಗಳಿಗೆ ಈ ಜಲ್ಲಿಗಳು ರಟ್ಟುವಂಥದ್ದು ಮತ್ತು ಅನೇಕ ಬಾರಿ ಈ ವೆಹಿಕಲ್ಗಳು ಜಾರಿ ಬೀಳುವಂಥದ್ದು. ಬೈಕ್ ಸವಾರರಂತೂ ಈ ರಸ್ತೆಯಲ್ಲಿ ಸಾಗುವಂತೆಯೇ ಇಲ್ಲ ಎನ್ನುವ ಪರಿಸ್ಥಿತಿ ಇದೆ. ಒಂದೆಡೆ ರಸ್ತೆಗೆ ಹಾಕಿದ ಮಣ್ಣು ಎದ್ದು ಇಡೀ ಪರಿಸರವೇ ಧೂಳುಮಯವಾದರೆ, ಇನ್ನೊಂದೆಡೆ ಎದ್ದು ನಿಂತ ಜಲ್ಲಿಕಲ್ಲುಗಳ ಮೇಲೆ ಬೈಕುಗಳು ನಿಯಂತ್ರಣವನ್ನ ಕಳೆದುಕೊಂಡು ರಸ್ತೆಯಲ್ಲಿ ಉರುಳುತ್ತಿವೆ. ತುಂಬ ಕಷ್ಟ ಆಗ್ತದೆ. ಜಲ್ಲಿ ಹಾಕಿ ತುಂಬ ಟೈಮ್ ಆಯಿತು, ಇನ್ನೂ ಕೂಡ ಸರಿ ಮಾಡಲಿಲ್ಲ. ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಧೂಳು ತುಂಬ ಕಷ್ಟ ಆಗ್ತದೆ ನಮಗೆ. ಸ್ಟಿಪ್ಪಾಗಿ ಬೀಳ್ತದೆ. ಕಾಲೇಜಿಗೆ ಎಲ್ಲ ಕಷ್ಟ ಆಗ್ತದೆ. ರಾಜಕೀಯ ಕಾರಣಕ್ಕೋಸ್ಕರ ಈ ರಸ್ತೆಯ ಕಾಮಗಾರಿಗೆ ಮೊದಲು 2 ಬಾರಿ ಇದರ ಉದ್ಘಾಟನೆಯೂ ಆಗಿತ್ತು. ಇದೀಗ ಇದೇ ರಾಜಕೀಯ ಕಾರಣಕ್ಕಾಗಿ ರಸ್ತೆ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸುವ ಮೂಲಕ ಜನಸಾಮಾನ್ಯರಿಗೆ ತೊಂದರೆ ಕೊಡುವ ಪ್ರಯತ್ನ ಇಲ್ಲಿ ನಡೆಯುತ್ತಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.